ಬೆಳ್ಳಿ ಚಿನ್ನದಿಂದ ರೂಪಿಸಲ್ಪಟ್ಟಂತಹ ಶ್ರೀದೇವರ ಪುಷ್ಪ ಕನ್ನಡಿಗೆ ಹಲವು ಬಗೆಯ ಹೂವುಗಳಿಂದ ಪೋಣಿಸಿದಂತಹ ಅಲಂಕಾರ ಕೂಡ ವಿಶೇಷವಾಗಿರುತ್ತೆ. ಒಂದು ಮಾಲೆಗೆ ಸಾಧಾರಣ ಈಗ ಒಂದು ಪುಷ್ಪ ಕನ್ನಡಿಗೆ ಅಂತ ಹೇಳಿದರೆ 3-3.5 ಮಾಡಬೇಕಾಗ್ತದೆ. ಮಾಲೆಗಳಿಗೆ ಕನ್ನಡಿ ಮಾಲೆ ಅಂತ ಹೇಳಿದರೆ ಕನ್ನಡಿ ಮಾಲೆ, ಮತ್ತು ರುಂಡ ಮಾಲೆ ಅಂತ ರೂಟಾಗಿ ಅದನ್ನು ಅದಕ್ಕೆ ಕೇಪಳ ಹೂವು, ತುಳಸಿ ಎಲ್ಲ ತುಂಬಬೇಕಾಗ್ತದೆ. ಅದನ್ನು ಹೀಗೆ ಮಾಡಿ ರೌಂಡ್ ಮಾಡಿ ತಿರುಗಿಸಿ ವಾಪಸ್ ಇಳಿಯುವಂಥದ್ದು, ಅದು ರೌಂಡ್ ಮಾಲೆ. ಪುಷ್ಪ ಕನ್ನಡಿ ಮಾಲೆ ಅಂತ ಹೇಳಿದರೆ ಸಾಧಾರಣ 1 ಗಂಟೆ 3/4 ಗಂಟೆ ತಗೊಳ್ತದೆ. ಮಾಲೆ ಆರಂಭವಾಗುವುದು ತುಳಸಿಯಲ್ಲಿ, ಮುಗಿಸುವುದು ತುಳಸಿಯಲ್ಲಿ. ದೈವಗಳಿಗೆ ಕಟ್ಟುವಾಗ ತುಳಸಿಯನ್ನು ಉಪಯೋಗ ಮಾಡಲಿಕ್ಕಿಲ್ಲ. ಮತ್ತು ಅಲಂಕಾರ ಮಾಡೋದೆಲ್ಲ ಅವರು ಯಾರು ಬ್ರಹ್ಮವಾಗ್ತಾರೆ ಮತ್ತು ಅವರ ತಂಡ ಇದೆ, ಅವರೆಲ್ಲ ಸೇರಿ ಅದನ್ನು ಅಲಂಕಾರ ಮಾಡ್ತಾರೆ ಪುಷ್ಪ ಕನ್ನಡಿ. ನನಗೆ ತಿಳಿದ ಪ್ರಕಾರ ಧರ್ಮಸ್ಥಳ ಇಂಚಾದ ಕ್ಷೇತ್ರಗಳಲ್ಲಿ ಇವರು ಕಟ್ಟಿದ ಮಾಲೆಯನ್ನು ಅಂದರೆ ಪರಿಚಾರಕರು ಕಟ್ಟಿದ ಮಾಲೆಯನ್ನು ಮಾತ್ರ ಉಪಯೋಗ ಮಾಡ್ತಾರೆ. ಯಾಕಂದರೆ ಹೊರಗಿನ ಪೇಟೆಯ ಹೂಗಳನ್ನು ಉಪಯೋಗ ಮಾಡೋದಿಲ್ಲ. ಬಾಳೆ ಎಲೆಯನ್ನು ದರ್ಬೆಯಲ್ಲಿ ಕಟ್ಟಿ ನಮ್ಮ ಮಾಸ್ಕ್ ಥರ ಕಟ್ಟಿ ಅವರು ಮಾಲೆ ಕಟ್ತಾ ಇರ್ತಾರೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹತ್ತೂರ ಒಡೆಯ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂಭ್ರಮದಲ್ಲಿದ್ದೇವೆ. ನಮ್ಮೆಲ್ಲರ ಹೃದಯ ಮಂದಿರದಲ್ಲಿಟ್ಟು ಪೂಜಿಸುವ, ನಮ್ಮೆಲ್ಲರ ಉಸಿರಾಗಿರುವಂತಹ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನ ಕಣ್ತುಂಬಿಕೊಳ್ಳುವಂತಹ ಹೊತ್ತಿಗೆ ವಿಶೇಷವಾಗಿ ಶ್ರೀದೇವರ ಅಲಂಕಾರ ಕೂಡ ನಮ್ಮ ಗಮನ ಸೆಳೆಯುತ್ತೆ. ಶ್ರೀದೇವರ ಚಿನ್ನದ ಮೂರ್ತಿ, ಬೆಳ್ಳಿ ಚಿನ್ನದಿಂದ ರೂಪಿಸಲ್ಪಟ್ಟಂತಹ ಶ್ರೀದೇವರ ಪುಷ್ಪ ಕನ್ನಡಿಗೆ ಹಲವು ಬಗೆಯ ಹೂವುಗಳಿಂದ ಪೋಣಿಸಿದಂತಹ ಅಲಂಕಾರ ಕೂಡ ವಿಶೇಷವಾಗಿರುತ್ತೆ. ಈ ಒಂದು ಅಲಂಕಾರವನ್ನ ತಯಾರು ಮಾಡುವಂತ ವಿಚಾರಗಳ ಬಗ್ಗೆ ಕೂಡ ಮಾತನಾಡಬೇಕು. ಹಲವಾರು ಹೂವುಗಳಿಂದ ಅಲಂಕಾರ ಮಾಡಿರೋದನ್ನ ಪ್ರತಿಯೊಬ್ಬ ಭಕ್ತರು ಕೂಡ ಕಣ್ತುಂಬಿಕೊಂಡಿರ್ತೀರಾ. ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮಗೆ ದೇವಾಲಯದ ಪರಿಚಾರಕರಾಗಿರುವಂತಹ ಗಂಗಾಧರ್ ಅವರು ಇದ್ದಾರೆ. ಇವರು ದೇವಾಲಯದ ಹಲವು ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ. ಅದರ ಜೊತೆಗೇನೆ ಹೂವು ಕಟ್ಟುವಂತ ಕೆಲಸಗಳನ್ನ ಕೂಡ ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಜಾತ್ರೋತ್ಸವದ ಸಂಭ್ರಮ, ಹಾಗಾಗಿ ತುಂಬಾನೇ ಬ್ಯುಸಿ ಇರ್ತೀರಾ. ಈ ಒಂದು ಹೂ ಕಟ್ಟುವಂತಹ ವ್ಯವಸ್ಥೆ ಇದೆ ಅಲ್ವಾ ಸರ್, ಅದನ್ನ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? 40 ವರ್ಷದಿಂದ ಮಾಡ್ತಾ ಇದ್ದೀರಾ. ಓಕೆ, ಇವತ್ತು ದೇವರ ಅಲಂಕಾರಕ್ಕೆ ಮಾಡಿರುವಂತಹ ಪುಷ್ಪ ಕನ್ನಡಿಗೆ ಅಲಂಕಾರ ನಾವು ನೋಡಿದ್ವಿ, ತುಂಬಾನೇ ಚೆನ್ನಾಗಿದೆ, ವಿಶೇಷವಾಗಿದೆ ಅಂತ. ಶಿವಲಿಂಗದ ಚಿತ್ರ ಕೂಡ ಹಿಂದಿನ ಭಾಗದಲ್ಲಿ ಇರೋವಂಥದ್ದು ಸರ್. ಈ ಒಂದು ಹೂವುಗಳನ್ನ ಎಲ್ಲಿಂದೆಲ್ಲ ನೀವು ಆಯ್ಕೆ ಮಾಡ್ಕೊಂಡು ತರ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಆಯ್ಕೆ ಮಾಡೋದ್ರೆ ಸಾಧಾರಣ ಈಗ ಕೇಪಳ ಹೂವು ಮತ್ತು ತುಳಸಿ ಮತ್ತು ಹಿಂಗಾರ ಎಲ್ಲ ಈಗ ಬರ್ತದಲ್ಲ, ಜಾತ್ರೆ ಟೈಮಲ್ಲಿ ಬರ್ತದೆ. ಹಾಗೆಂತೇಳಿ ಹಿಂಗಾರ ಮತ್ತು ತುಳಸಿ, ಕೇಪಳ ಹೀಗೆ ಬೇಕಾಗ್ತದೆ. ಮತ್ತು ಗುಲಾಬಿ ಬೇಕಾಗ್ತದೆ. ಒಂದೊಂದು ಅಲಂಕಾರದ ಮಾಲೆಗೆ ಒಂದೊಂದು ನಮೂನೆ ಗುಲಾಬಿಗಳು ಬೇಕಾಗ್ತದೆ, ಡಾರ್ಕ್ ಬೇಕಾಗ್ತದೆ, ಮೆರೂನ್ ಬೇಕಾಗ್ತದೆ, ಮತ್ತು ಕೇಪಳ ಹೂವು ಮತ್ತು ತುಳಸಿ, ಬಿಲ್ಲವತ್ರೆ, ಅದು ಒಂದೊಂದು ಥರದಲ್ಲಿ ಮಾಲೆಯನ್ನು ಕಟ್ತಾ ಇದ್ದೇವೆ. ಇಷ್ಟು ಹೂವುಗಳು ಇರಲೇಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಅದೇನಿಲ್ಲ, ನಾವು ಅದಕ್ಕೆ ಒಂದು ಮಾಲೆಗೆ ಸಾಧಾರಣ ಈಗ ಒಂದು ಪುಷ್ಪ ಕನ್ನಡಿಗೆ ಅಂತ ಹೇಳಿದರೆ 3-3.5 ಮಾಡಬೇಕಾಗ್ತದೆ. ಅಷ್ಟಿದ್ರೆ ಅದಕ್ಕೆ ಸಾಧಾರಣ ಇಷ್ಟು ಒಂದು ಅಂದಾಜು ಕೇಪಳ ಹೂವು ಮತ್ತು ತುಳಸಿಗಳೆಲ್ಲ ಬೇಕಾಗ್ತದೆ. ಉತ್ಸವಾದಿಗಳ ಸಂದರ್ಭದಲ್ಲಿ ಬೇರೆ, ಮಾಮೂಲಾಗಿರುವಂಥ ದಿನಗಳಲ್ಲಿ ಬೇರೆ. ಅದೀಗ ಉತ್ಸವಾದಿಗಳಲ್ಲಿ ಆದರೆ ನಾವು ಉತ್ಸವ ಅಂತೇಳಿ ಆಗುವಾಗ ಅದನ್ನು ಅಷ್ಟು ಸ್ಪೆಷಲ್ ಆಗಿ ಮಾಡಲಿಕ್ಕೆ ಅಷ್ಟು ಪ್ರಯತ್ನ ಮಾಡ್ತೇವೆ. ಮತ್ತು ನಿತ್ಯಕ್ಕೆ ಅಂತ ಹೇಳಿ ಆದರೆ 4 ಮಾಲೆ ಒಳಗೆ 4 ಉಪಗುಡಿಗಳಿಗೆ, ಸುಬ್ರಹ್ಮಣ್ಯ, ದುರ್ಗೆ ಮತ್ತು ಹಾಗೆ ಗಣಪತಿ, ಸಾಸಾರ 4 ಗುಡಿಗಳಿಗೆ ಸಣ್ಣ ಮಾಲೆಗಳು ಒಂದು 2.5 ಮೊಳ ಅಂದಾಜು ಬೇಕಾಗ್ತದೆ. ಮತ್ತು ಮಾಲಿಂಗೇಶ್ವರನಿಗೆ 4.5 ಮೊಳ ದೊಡ್ಡ ಮಾಲೆ ಬೇಕಾಗ್ತದೆ. ಮತ್ತು 2.5 ಮೊಳ ಸಣ್ಣ ಬಲಿಮೂರ್ತಿಗೆ. ಹಾಗೆ ನಿತ್ಯಕ್ಕೆ ಒಂದು 6 ಮಾಲೆಗಳು ಸಾಧಾರಣ ಮಾಲೆಗಳು ಸಾಕಾಗ್ತದೆ. ನೀವು ಇದನ್ನು ಕಲ್ತಿದ್ದು ಹೇಗೆ ಅಂತ? ಕಲ್ತಿದ್ದರೆ ನಮಗೆ ಹಿರಿಯರಿದಾಗ ಕಟ್ಟಿ ಸ್ವಲ್ಪ ಕೊಡ್ತಾರೆ, ಮತ್ತು ಹೇಳಿಕೊಟ್ಟಿರ್ತಾರೆ. ಹಾಗೆ ಮತ್ತೆ ನಾವು ಕೆಲವು ಕಡೆಯಲ್ಲಿ ನೋಡಿ ಅದನ್ನು ಅಭ್ಯಾಸ ಮಾಡಿ ಕಟ್ತಾ ಇದ್ದೀವಿ. ಅವುಗಳಿಗೂ ಹೆಸರು ಇದೆಯಾ ಅಂತ ಸರ್? ಒಂದೊಂದು ದೇವರಿಗೆ ಅರ್ಪಣೆ ಮಾಡುವಂತ ಹೂವುಗಳ ಅದರಲ್ಲಿ ವಿಧಗಳಿದೆಯಾ ಅಂತ ಹೇಳ್ತಾರೆ. ಒಂದೊಂದು ಥರದ ಒಂದೊಂದು ಮಾಲೆಗಳಿಗೆ ಕನ್ನಡಿ ಮಾಲೆ ಅಂತ ಹೇಳಿದರೆ ಕನ್ನಡಿ ಮಾಲೆ, ಮತ್ತು ರುಂಡ ಮಾಲೆ ಅಂತ ರೂಟಾಗಿ ಅದನ್ನು ಅದಕ್ಕೆ ಕೇಪಳ ಹೂವು, ತುಳಸಿ ಎಲ್ಲ ತುಂಬಬೇಕಾಗ್ತದೆ. ಅದನ್ನು ಹೀಗೆ ಮಾಡಿ ರೌಂಡ್ ಮಾಡಿ ತಿರುಗಿಸಿ ವಾಪಸ್ ಇಳಿಯುವಂಥದ್ದು, ರೌಂಡ್ ಮಾಡಿ. ಟೈಮ್ ಕಂಡಪಟ್ಟೆ ಬೇಕಾಗ್ತದೆ. ಎಷ್ಟು ಟೈಮ್ ತಗೊಳ್ತೀರಾ ಸರ್? ಸಾಧಾರಣ ಒಂದು ಮಾಲೆಗೆ ಅಂತ ಹೇಳಿದರೆ, ನಾವು ಪುಷ್ಪ ಕನ್ನಡಿ ಮಾಲೆ ಅಂತ ಹೇಳಿದರೆ ಸಾಧಾರಣ 1 ಗಂಟೆ 3/4 ಗಂಟೆ ತಗೊಳ್ತೀವಿ.
ಎರಡೂವರೆ ಒಂದು ಪುಷ್ಪ ಕನ್ನಡಿಗೆ ಆಗುವಂಥದ್ದು ಬೇಕು ಅಂತಿದ್ರೆ ಒಂದು ಗಂಟೆ ಬೇಕಾಗ್ತದೆ. ಓಕೆ. ಹಾಗೇನೆ ದೇವಾಲಯದ ಪಾರಂಪರಿಕ ಪರಿಚಾರಕರಾಗಿರುವಂತಹ ಜಗನ್ನಿವಾಸ ರಾವ್ ಸರ್ ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಹೂವನ್ನ ಕಟ್ಟುವಂತಹ ಕಾರ್ಯಕ್ಕೆ ಕೈ ಜೋಡಿಸ್ತಾ ಇದ್ದಾರೆ, ಸಹಕಾರವನ್ನ ನೀಡ್ತಾ ಇದ್ದಾರೆ. ಮಾತಾಡಿಸ್ಬೇಕು. ನಮಸ್ತೆ ಸರ್, ನೀವು ಎಷ್ಟು ವರ್ಷಗಳಿಂದ ಹೂ ಕಟ್ಟುವಂತ ಕೆಲಸದಲ್ಲಿ ಸಹಕಾರವನ್ನ ನೀಡ್ತಿದ್ದೀರಾ ಅಂತ? ನನಗೆ ಅದೊಂದು ಹವ್ಯಾಸ, ನಮ್ಮ ಡ್ಯೂಟಿ ಅಂತಲ್ಲ. ಅದನ್ನು ಗಂಗಾಧರ್ ಅಂತವ್ರು ಅವರ ತಂದೆಯವರ ಕಾಲದಲ್ಲಿ ಅವರು ಕಟ್ತಾ ಇದ್ರು. ಹಾಗೆ ಈಗ ಚಂದ್ರಶೇಖರ್ ರಾವ್ ಇದ್ದಾರೆ, ಇಲ್ಲಿ ಇವರ ತಮ್ಮ ಗೋವಿಂದರಾವ್ ಇದ್ದಾರೆ. ಅದೆಲ್ಲ ಮೊದಲೇ ಕಟ್ತಾ ಇರುವಾಗ ಚಿಕ್ಕದಿಂದ ಅದರ ಬಗ್ಗೆ ಆಸಕ್ತಿ ಇತ್ತು. ಆಗ ಮೊದಲಾಗಿ ಅವರ ತಂದೆಯವರು ಹೇಳ್ತಾ ಇದ್ರು, ಈ ಮೊದಲು ದರ್ಬೆ ಹಗ್ಗ ಮಾಡ್ಲಿಕ್ಕೆ ಕಲಿಬೇಕು. ನೀವು ಗೃಹ ಪ್ರವೇಶ ಸಂದರ್ಭದಲ್ಲಿ ಮನೆಗೆ ದರ್ಬೆ ಹಗ್ಗವನ್ನು ಮಾಡ್ತೇವೆ, ಅದನ್ನು ಕಲಿಲಿಕ್ಕೆ ಅಭ್ಯಾಸ ಮಾಡ್ತೇವೆ. ಕೈಯೆಲ್ಲ ತಿರುಗಲಿಕ್ಕೆ ಅಭ್ಯಾಸ ಆಗ್ತದೆ. ನಂತರ ಒಂದೊಂದೇ ಮಾಲೆ ಅಂತ ಕಟ್ಟುವಂಥ. ಮತ್ತು ಇತ್ತೀಚೆಗೆ ಒಂದು 4-5 ವರ್ಷಗಳಲ್ಲಿ ಏನು ಅಂತ ಹೇಳಿದ್ರೆ, ಈ 4-5 ವರ್ಷಗಳಲ್ಲಿ ಕೆಲವು ಈಗ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯ ದೇವರ ಅಲಂಕಾರಗಳನ್ನು ಕಾಣ್ತಾ ಇದ್ವಿ. ಅದರಲ್ಲೂ ಬಾಬು ಅಂತೇಳಿ ಪಯ್ಯನ್ನೂರು ಅವ್ರಿಗೆ ಕನ್ನಡಿ ಮಾಲೆ ಕಟ್ಟೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಅವರು ಕೆಲವು ಕಡೆ ನಮಗೆ ಸಿಕ್ಕಿದ್ರು, ಭೇಟಿಯಾಗಿದ್ರು. ಹಾಗೆ ಅವ್ರ ಹತ್ರ ಕೆಲವು ಮಾಹಿತಿ ತಗೊಂಡು ಹಾಗೆ ಕಟ್ಟಬೇಕು ಅಂತ ಒಂದು ಹಂತದಲ್ಲಿ. ಮತ್ತೆ ಗಂಗಾಧರ್ ನಂತವರು ನಮಗೆ ನಿರ್ದೇಶನ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಧನು ಪೂಜೆ ಸಂದರ್ಭದಲ್ಲಿ ನಿತ್ಯವೂ ಕಟ್ತಾ ಇದ್ವಿ. ಕಟ್ಟಿ ಅದರಲ್ಲಿ ಬೇರೆ ಬೇರೆ ವಿನ್ಯಾಸಗಳನ್ನು, ತುಳಸಿ ಮುಖ್ಯ ಬೇಕಾಗ್ತದೆ. ಮಾಲೆ ಆರಂಭವಾಗುವುದು ತುಳಸಿಯಲ್ಲಿ, ಮುಗಿಸುವುದು ತುಳಸಿಯಲ್ಲಿ. ದೈವಗಳಿಗೆ ಕಟ್ಟುವಾಗ ತುಳಸಿಯನ್ನು ಉಪಯೋಗ ಮಾಡಲಿಕ್ಕಿಲ್ಲ. ಶಿವನಿಗೆ ಬಿಲ್ಲಪತ್ರೆ ಇತ್ಯಾದಿಗಳು ವಿಶೇಷ. ಹಾಗೆ ಗಣಪತಿಗೆ ಕೆಂಪು ಹೂಗಳು, ಸುಬ್ರಹ್ಮಣ್ಯನಿಗೆ ಹಳದಿ, ಆ ರೀತಿಯಾಗೆಲ್ಲ ಇದ್ದಾಗ ಜೋಡಿಸಿಕೊಳ್ಳುದು. ಈಗ ಯಥೇಚ್ಛವಾಗಿ ತುಳಸಿ ಬರ್ತದೆ. ಬಹುಶಃ ನಾನು ಇವರನ್ನು ಚಿಕ್ಕದಿಂದ ನೋಡಿದ್ದೇನೆ. ಇವರು ಆಗ ಸೈಕಲ್ ಅಲ್ಲಿ ತುಳಸಿ ಬೇಕಾದ್ರೆ ಎಲ್ಲಾ ಕಡೆ ತೋಟಗಳಲ್ಲಿ ಹುಡುಕಿಕೊಂಡು ತರ್ತಾ ಇದ್ರು. ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ. ಸಿಗ್ತಾ ಇರಲಿಲ್ಲ, ಬಿಲ್ಲುಬತ್ತಿಲ್ಲ, ತರ್ತಾ ಇದ್ರು. ಆಗ ಈಗ ಪೇಟೆ ಬೆಳೆದಿದೆ, ಎಲ್ಲರಿಗೂ ಜಾಸ್ತಿ ಆಸಕ್ತಿ ತಂದು ಕೊಡ್ತಾ ಇದ್ದಾರೆ ಹೂಗಳು. ಅದಕ್ಕೆ ಅದನ್ನು ಅವರು ಉಪವರಣವಾಗಿ ನಿತ್ಯದಲ್ಲಿ ಕಟ್ತಾರೆ. ಜಾತ್ರೆ ಮತ್ತು ವಿಶೇಷವಾಗಿ ಸಹ ಮಲ್ಲಿಗೆ ಜೊತೆಗೆ ಇದನ್ನು ಸೇರಿಸಿಕೊಡ್ತಾರೆ. ಮತ್ತೆ ಅಲಂಕಾರ ಮಾಡಿದೆಲ್ಲ ಅವರು ಬ್ರಹ್ಮವಾಗ್ತಾರೆ, ಮತ್ತೆ ಅವರ ತಂಡ ಇದೆ, ಅವರೆಲ್ಲ ಸೇರಿ ಅದನ್ನು ಅಲಂಕಾರ ಮಾಡ್ತಾರೆ ಪುಷ್ಪ ಕನ್ನಡಿ. ಹಾಗೆ ಒಳ್ಳೆ ಕೇರಳದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬಗ್ಗೆ ಗಂಗಾಧರ್ ತುಂಬಾ ಅದರಲ್ಲಿ ನಿಪುಣರು ಮಾಲಕ್ಕೆ. ಎಷ್ಟು ಹಾರಗಳು ತಯಾರಾಗುತ್ತೆ ಸರ್ ಯಾವಾಗ ಒಂದು ದಿನಕ್ಕೆ? ಎಷ್ಟು ಹಾರ ಅಂತ ಈಗ ನಿತ್ಯದಲ್ಲಿ ದೇವರಿಗೆ 4 ಪ್ಲಸ್ ಒಂದು ಬಲಿಮೂರ್ತಿಗೆ ಒಂದು 5, ಮತ್ತೆ ದೊಡ್ಡ ಮೂಲವಿದ್ರೆ ಒಂದು 6, ಮತ್ತೆ ಸೋಮವಾರ ದಿವಸ ಒಂದು ಮಾಲೆ ಜಾಸ್ತಿ ಬೇಕಾಗ್ತದೆ. ಮತ್ತೆ ಪುಷ್ಪ ಕನ್ನಡಿಗೆ ಅದನ್ನು ನಾವು ಆಯ್ಕೆ ಮಾಡಿಕೊಂಡಾಗ, ಯಾಕಂದ್ರೆ ಅದರ ಹೊರಸುತ್ತು ಮತ್ತು ಒಳಸುತ್ತಿನಲ್ಲಿ ಎಷ್ಟು ಉದ್ದ ಬೇಕಾಗ್ತದೆ ನೋಡಿಕೊಂಡು ಸುತ್ತಿನಲ್ಲಿ ಕೂಡ ಇದೆ ಉದ್ದ, ಎಷ್ಟು ಉದ್ದ ಬೇಕು ಅನ್ನುವಂಥದ್ದು. ಅದರ ಪುಷ್ಪ ಕನ್ನಡಿಗೆ ಅಳತೆಗೆ ಸರಿಯಾಗಿ ಅದನ್ನು ಎಲ್ಲಿಗೆ ಜೋಡಿಸ್ತಾರೆ. ಸಣ್ಣ ದಂಡೆಗೆ ಹಾಕಿದ್ದಾರೆ ಸ್ವಲ್ಪ ಚಿಕ್ಕದು, ದೊಡ್ಡ ದಂಡೆಗೆ ಹಾಕಿದ್ರೆ ದೊಡ್ಡದು ಬೇಕಾಗ್ತದೆ. ಅದಕ್ಕೊಂದು ಏನು ಬಣ್ಣಗಳ ವಿನ್ಯಾಸ, ಕಲರ್ ಕಾಂಬಿನೇಷನ್, ತುಳಸಿ, ಗುಲಾಬಿ, ಬಿಲ್ಲಪತ್ರೆ ಅದನ್ನೆಲ್ಲ ಜೋಡಿಸಿಕೊಂಡು ಮಾಡೋದು. ಓಕೆ. ಭಕ್ತರಿಗೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಕಣ್ ತುಂಬಿಕೊಂಡಿರ್ತಾರೆ, ಬಟ್ ನೀವು ತಯಾರು ಮಾಡೋದು ಅಂತ ಗೊತ್ತಿರ್ಲಿಕ್ಕಿಲ್ಲ. ಮತ್ತು ಅದರಲ್ಲಿ ಈಗ ನನಗೆ ತಿಳಿದ ಪ್ರಕಾರ ಧರ್ಮಸ್ಥಳ ಇತ್ಯಾದಿ ಕ್ಷೇತ್ರಗಳಲ್ಲಿ ಇವರು ಕಟ್ಟಿದ ಮಾಲೆಯನ್ನಂದ್ರೆ ಪರಿಚಾರಕರು ಕಟ್ಟಿದ ಮಾಲೆಯನ್ನು ಮಾತ್ರ ಉಪಯೋಗ ಮಾಡ್ತಾರೆ. ಹೊರಗಿನ ಪೇಟೆಯ ಹೂಗಳನ್ನು ಉಪಯೋಗ ಮಾಡುದಿಲ್ಲ. ಅಂದ್ರೆ ಒಂದು ಶುದ್ಧತೆಯ ದೃಷ್ಟಿಯಲ್ಲಿ, ಅಂದ್ರೆ ಅದನ್ನು ಕಟ್ಟುವಾಗ ಎಂಜಲು ಕಟ್ಟಬಾರದು. ಹಾಗೆ ನನಗೆ ಇವರ ಹಿರಿಯರು ಹೇಳಿದ ಮಾಹಿತಿ ಪ್ರಕಾರ ಕೆಲವು ದೇವಸ್ಥಾನಗಳಲ್ಲಿ ಒಂದು ಬಾಳೆ ಎಲೆಯನ್ನು ದರ್ಬೆಯಲ್ಲಿ ಕಟ್ಟಿ ನಮ್ಮ ಮಾಸ್ಕ್ ತರ ಕಟ್ಟಿ ಅವರು ಮಾಲೆ ಕಟ್ತಾ ಇದ್ರು. ಕೇರಳದಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಕಂಡಿದ್ದೇನೆ. ಯಾವುದೇ ರೀತಿಯಲ್ಲಿ ಅದು ಅಶುದ್ಧ ಆಗಬಾರದು ದೃಷ್ಟಿ. ಹಾಗೆ ದರ್ಬೆಯಲ್ಲಿ ಕಟ್ಟಿದ ಮಾಲೆಗೆ ಹೆಚ್ಚು ಪ್ರಾಶಸ್ತ್ಯ ಇದೆ, ದೇವರಿಗೆ ಅತ್ಯಂತ ಇಷ್ಟವಾದ. ನೀವು ಇಲ್ಲಿ ಮತ್ತೆ ಮನೆಯಲ್ಲಿ ಕಟ್ತೀರಾ ಅಂತ ಹೇಳಿ ಬೇರೆ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಕಟ್ತೇನೆ. ಈಗ ಕೆಮ್ಮಿನ ದೇವಸ್ಥಾನದ ಉತ್ಸವರಿಗೆ ಅಲ್ಲಿ ಒಂದು ಕಟ್ಟಿ ಕೊಡುದು. ಹಾಗೆ ಬೇರೆ ಬೇರೆ ಕಡೆಗೆ ನಮಗೆ ಇಷ್ಟ ಪ್ರಕಾರ ಸೌತ್ ಅಡಕೆ ಇರ್ಬೋದು, ಇಲ್ಲಿ ಇಂಥಲ್ಲಿ ಆಗೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೋಗಿದ್ದೆ ನಾನು, ಹೋದಾಗ ನನಗೊಂದು ಆಸೆ ಆಯ್ತು. ಹಾಗೆ ಅಲ್ಲಿ ಹೋಗ್ತಾ ಇರೋಲ್ಲ, ಅಲ್ಲಿ ನಮ್ಮ ಕೊಠಡಿಯಲ್ಲಿ ಒಂದು ಕಟ್ಟಿ ಅಲ್ಲಿ ಆಗ ಪ್ರಜಾವರ್ಷಿಗಳಿದ್ದು ಅವರನ್ನು ಅಲ್ಲಿಯ ಉತ್ಸವ ಮೂರ್ತಿ ಹಾಕಿ ಅದು ಓಕೆ. ಭಕ್ತರು ಮೆಚ್ಚಿಕೊಂಡು ನಿಮಗೆ ಹೇಳಿರುವಂತದ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಸರ್ ಅಂತ ನೋಡಿ? ಈಗ ಹೊರಗಡೆ ಭಕ್ತರು ನೋಡ್ತಾ ಇರುವಾಗ ಅದನ್ನು ಗಮನಿಸುವವರೇ ಇದ್ದಾರೆ. ಮಾಲೆಯನ್ನು ನೋಡಿ ಅದು ಚಂದ ಆಗಿದೆ. ಧನು ಪೂಜೆಯಲ್ಲಿ ಹೇಗಂದ್ರೆ ಅದು ಗುರುತಿಸ್ತಾರೆ ಯಾರು ಕಟ್ಟಿದ ಮಾಲೆ. ಒಬ್ಬೊಬ್ಬರ ವಿನ್ಯಾಸ ಒಂದು ರೀತಿ ಇರ್ತದೆ, ಸ್ಪೆಷಾಲಿಟಿ. ಓಕೆ ಸರ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತುಂಬಾ ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ. ತುಂಬಾ ಜನ ನೋಡಿರ್ತಾರೆ, ಬಟ್ ಯಾರು ಕಟ್ಟಿರುವಂತದ್ದು ಅಂತ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಇನ್ನೂ ತುಂಬಾ ವರ್ಷಗಳ ಕಾಲ ದೇವರ ಸೇವೆ ಮಾಡುವಂತ ಭಾಗ್ಯ ನಿಮಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ,
ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness.